ಪತ್ರಿಕೆಗಳಲ್ಲಿ ನಾನು ಓದಿದೆ, ಎಲ್ಲಿಯೂ ಕಡೆ ಈ ನೀರು ಸಪ್ಲೈ ಕುಡಿಯುವ ನೀರಿನಲ್ಲಿ ಗಾರ್ಬೇಜ್ ವಾಟರ್ ಇದೆ, ನೀರು ಕುಡಿಯಲಿಕ್ಕೆ ಯೋಗ್ಯವಲ್ಲದ ನೀರನ್ನು ಜನರಿಗೆ ಕೊಟ್ಟಿದ್ದಾರೆ, ಅದರಿಂದ ಶೀತ, ಜ್ವರ, ವಾಂತಿ ಭೇದಿ ಎಲ್ಲ ಪ್ರಾರಂಭ ಆಗಿದೆ ಅಂತೇಳಿ ಸ್ಥಳೀಯ ಶಾಸಕರಾದ ವೇದವಾಸ್ ಕಾಮತ್ ಅವರು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ನೋಡಿದೆ. ಪಂಪ್ ಹೌಸ್ ಕುರಿತು ನೆಗೆಟಿವ್ ಸುದ್ದಿ, ಸ್ಥಳ ಪರಿಶೀಲನೆ ನಡೆಸಿದ ಐವನ್ ಡಿಸೋಜಾ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಮಂಗಳೂರಿನ ಬೆಂದೂರ್ವೆಲ್ ನೀರಿನ ಪಂಪ್ ಹೌಸ್ ಕುರಿತು ಪತ್ರಿಕೆಯಲ್ಲಿ ಪ್ರಕಟವಾದ ನೆಗೆಟಿವ್ ವರದಿಯ ಬೆನ್ನಲ್ಲೇ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಪತ್ರಿಕೆಯಲ್ಲಿ ವರದಿಯಾಗಿರುವ ರೀತಿಯ ಯಾವುದೇ ಸಮಸ್ಯೆ ಸ್ಥಳದಲ್ಲಿ ಕಂಡುಬಂದಿಲ್ಲ. ಅಧಿಕಾರಿಗಳಿಂದ ಪಡೆದ ಮಾಹಿತಿಯ ಆಧಾರದಲ್ಲಿ ಪಂಪ್ ಹೌಸ್ನ ಕಾರ್ಯಾಚರಣೆ ಸುಗಮವಾಗಿದ್ದು ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ ಎಂದು ಐವನ್ ಡಿಸೋಜಾ ತಿಳಿಸಿದ್ದಾರೆ. ರಾಜಕೀಯವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡುವಂತದ್ದು ಸರಿಯಲ್ಲ. ಇದು ಏನಾದರೂ ಆಗಿದ್ದಿದ್ರೆ ಲ್ಯಾನ್ಸ್ಲಾಟ್ ಪ್ರಿಂಟ್ ಅವರು ಇಲ್ಲಿ ಭಜನಾ ಮಂದಿರ ಆಗ್ತಾರೆ, ಅಲ್ಲಿ ಏನೋ ಈ ರೀತಿ ಆಯಿತು ಅಂತ ಹೇಳ್ತಾರೆ. ನಾನು ಅಧಿಕಾರಿಗಳಿಗೆ ಇವತ್ತು ಕೇಳಿದ್ದೇನೆ ಮತ್ತು ಅವರ ರಿಪೋರ್ಟ್ ಅನ್ನು ನೋಡಿದ್ದೇನೆ. ಅವರ ಪ್ರಕಾರ ಅಂತ ಘಟನೆಗಳು ಎಲ್ಲಿಯೂ ನಡೆದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೋ ಒಂದು ಮತ್ತು ಲ್ಯಾಬ್ ಅವರ ಟೆಕ್ನಿಕಲ್ ಕೆಮಿಸ್ಟ್ರಿಕ್ಸ್ ಇದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ, ಅವರ ಹತ್ರ ಕೂಡ ಮಾತಾಡಿದ್ದೇನೆ. ಅವರ ರಿಪೋರ್ಟ್ ಅನ್ನು ನಾನು ನೋಡಿದ್ದೇನೆ. ಇದು ಕುಡಿಯುವ ನೀರಿಗೆ ಕುಡಿಯಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ. ಏನಾದ್ರೂ ಅಂತದ್ದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಯಾವ ಕಾರಣ ಆಯಿತು, ಏನಾಯ್ತು ಅಂತ ಹೇಳಿದ್ರ ಬಗ್ಗೆ ಕೂಡಲೇ ಈ ಬಗ್ಗೆ ಕಮಿಷನರ್ ಅವರು ಒಂದು ತನಿಖೆಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಮಾಜಿ ಉಪಮೇಯರ್ ಲ್ಯಾನ್ಸ್ಲೋಟ್ ಪಿಂಟೋ, ಮಾಜಿ ಕಾರ್ಪೊರೇಟರ್ ನವೀನ್ ಡಿಸೋಜಾ, ಸ್ಥಳೀಯ ಮುಖಂಡರು ಹಾಗೂ ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು. ಸ್ಥಳ ಪರಿಶೀಲನೆ ಬಳಿಕ ಅಧಿಕಾರಿಗಳಿಂದ ಸ್ಪಷ್ಟನೆ ಪಡೆದಿರುವ ಐವನ್ ಡಿಸೋಜಾ ಪಂಪ್ ಹೌಸ್ ಕುರಿತು ಹರಿದಾಡುತ್ತಿರುವ ಆತಂಕಗಳಿಗೆ ತೆರೆ ಎಳೆಯಲು ಪ್ರಯತ್ನಿಸಿದ್ದಾರೆ.